ಸುಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಮೊಳಹಳ್ಳಿ ಶಿವರಾಯರಿನ ನೆಂಪು ಮಲ್ತೊನ್ನಿ ಸಹಕಾರಿಲು ಮಾತ್ರೆ ಒಂದು ವಿಪರ್ಯಾಸ ಅಂದು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಪಂತೆರು ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮೊಳಹಳ್ಳಿ ಶಿವರಾಯರ್ನ 145ನೇ ವರ್ಷದ ಜನ್ಮ ದಿನಾಚರಣೆ ಉದಿಪನ ಮಲ್ತದು ಆರ್ಪಾತಿರಿಯರು ಸಹಕಾರಿ ಪಿತಾಮಹ ಕರೆದು ಪೋಯಿನ ಮೊಳಹಳ್ಳಿ ಶಿವರಾಯರ್ನ 145ನೇ ವರ್ಷದ ಜನ್ಮ ದಿನಾಚರಣೆದ ಕಾರ್ಯಕ್ರಮ ಸೋಮವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣಡು ನಡೆತಿಂಡು ಜಿಲ್ಲಾ ಸಹಕಾರಿ ಯೂನಿಯನ್ದ ಜೊತೆ ಸೇರಿಗೆಡ ನಡತಿನ ಲೇಸನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಗುರ್ಕಾರ್ಮೆ ವಹಿಸಿದ ಉದಿಪನ ಮಲ್ತೆರು ಕರಾವಳಿ ಸಹಕಾರಿ ತಿಂಗುಲ್ದ ಪತ್ರಿಕೆನ 6 ಈ ಪೊರ್ತುಡು ಬಿಡುಗಡೆ ಮಲ್ತೆರು ರಾಜೇಂದ್ರ ಕುಮಾರ್ ಪಾತಿರ್ದ ಸಹಕಾರಿಲು ಮಾತಿರಿಲ್ನ ಬುಳೆಪಾವೆರು ಅಂಡ ಸಹಕಾರಿ ಕ್ಷೇತ್ರದ ಪಿತಾಮಹ ಮೊಳಹಳ್ಳಿ ಶಿವರಾಯರಿನ ನಿಂಪು ಮಲ್ಪನಕುಲು ಸಹಕಾರಿಲು ಮಾತ್ರ ಒಂದು ವಿಪರ್ಯಾಸ ಸಹಕಾರಿ ರಂಗುಡು ಜಿಲ್ಲೆ ಬಾರಿ ದುಂಬಿತದ ಈ ಪರಂಪರೆ ದುಂಬರಿಯಡೆಂದು ಪಂಡೆರು ಕುಡ್ಲಾ ವಿಶ್ವವಿದ್ಯಾನಿಲಯ ಕಾಲೇಜಿನ ವಿಶ್ರಾಂತ ಪ್ರಿನ್ಸಿಪಾಲರು ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರು ವಿಶೇಷ ಉಪನ್ಯಾಸ ಕೊರಿಯರು ಸಾರಥ ವರ್ಮನುತ್ತ ಒರ್ಂಬೇಟ್ ಸಹಕಾರಿ ಸಂಸ್ಥೆ ಶುರುವಾದಿತ್ತರು ಮಹಾತ್ಮ ಗಾಂಧಿ ಸಾರಥ ವರ್ಮನುತ್ತ 27 ಬೊಕ್ಕ ಸಾರಥ ವರ್ಮನುತ್ತ 34 ಜಿಲ್ಲೆಗೆ ಬತದಿತ್ತರು ಸಹಕಾರ ಸ್ವದೇಶಿ ಬೊಕ್ಕ ಸಾಮಾಜಿಕ ಪರಿವರ್ತನೆ ಬಗ್ಗೆ 6 ಸಂದೇಶ ಕೊಡ್ದಿತ್ತರು ಆಂಡ ಅವಿಡ್ ದುಂಬೆ ಮೊಳಹಳ್ಳಿ ಶಿವರಾಯರು ಈ ಮೂಜಿ ವಿಷಯಲಿಡ ಕಾರ್ಯಗೂ ಜತದಿತ್ತೆರೆಂದು ಡಾಕ್ಟರ್ ಉದಯ್ ಕುಮಾರ್ ಪಂಡೆರು ಬ್ಯಾಂಕ್ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಶಶಿಕುಮಾರ್ ರೈ ಬಾಲ್ಗಟ್ಟು ಬ್ಯಾಂಕ್ದ ಸಿಇಒ ಗೋಪಾಲಕೃಷ್ಣ ಭಟ್ ಪೇರು ಒಕ್ಕೂಟ ಮಹಾಮಂಡಲದ ನಿರ್ದೇಶಕರು ದೇವಪ್ರಸಾದ್ ಶೆಟ್ಟಿ ಬೆಳಪು ದಕ್ಷಿಣ ಕನ್ನಡ ಪೇರು ಉತ್ಪತ್ತಿದಾರರ ಒಕ್ಕೂಟದ ಗುರ್ಕಾರ್ಯರು ರವಿರಾಜ್ ಹೆಗಡೆ ಕ್ಯಾಂಪ್ಕೋ ಗುರ್ಕಾರ್ಯರು ಕಿಶೋರ್ ಕುಮಾರ್ ಕೊಡ್ಗಿ ಕುಡ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಸದಾಶಿವ ಉಳ್ಳಾಲ ಲೇಸುಡು ಪಾಲ್ದಿತ್ತೊಂಡಿರು ಒಂದು ಸಹಕಾರ ಚಳವಳಿಯಲ್ಲಿ ಆಗದೇ ಹೋಗಿತ್ತು ಅಥವಾ ಶೈಕ್ಷಣಿಕವಾದಂತಹ ಒಂದು ಕಾರ್ಯಚಟುವಟಿಕೆಗಳಿಗೆ ಒಂದು ಆರಂಭ ಇಲ್ಲಿ ಸಿಕ್ಕದೇ ಹೋಗಿದ್ರೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಒಲವನ್ನ ನಮ್ಮ ಹಿಂದಿನ ತಲೆಮಾರು ತೋರದೆ ಹೋಗಿದ್ರೆ ಪ್ರಾಯಶಃ ಇವತ್ತು ನಾವು ಏನು ಈ ಪ್ರಗತಿಯನ್ನ ಈ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ ಇದು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳುವಂತ ಒಂದು ಮಾತನ್ನ ಇವತ್ತು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಶಿಕ್ಷಣ ಕ್ಷೇತ್ರದ ಜೊತೆಗೆ ಸ್ಥಳೀಯ ಆಡಳಿತದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆದರೆ ಅವರ ನೆನಪನ್ನು ಉಳಿಸ್ಕೊಂಡವರು ಸಹಕಾರಿ ಕ್ಷೇತ್ರದವರು ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಶಿಕ್ಷಣ ಕ್ಷೇತ್ರದವರು ಮರೆತು ಬಿಟ್ಟರು. ಇನ್ನು ನೀವು ಹೇಳಿದಾಗೆ ರಾಜಕೀಯದವರು ಕೇಳೋದೇ ಇಲ್ಲ, ಯಾರನ್ನು ನೆನಪಿಟ್ಟುಕೊಳ್ಳೋದಿಲ್ಲ. ಇವತ್ತು ನಾವು ಮಾತ್ರ ಸಹಕಾರಿ ಕ್ಷೇತ್ರದವರು ಪ್ರತಿ ವರ್ಷ ಅವರ ಜನ್ಮ ದಿನಾಚರಣೆಯನ್ನು ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಹೇಳೋದು, ಸಹಕಾರಿಗಳು ಎಲ್ಲರನ್ನು ಬೆಳೆಸ್ತಾರೆ, ಯಾರನ್ನು ಮರೆತು ಬಿಡೋದಿಲ್ಲ. ಅದಕ್ಕೆ ಉದಾಹರಣೆಯೇ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಪ್ರತಿಯೊರಿಯಗ್ಲ ವ್ಯಾಯಾಮ ಬುಕ್ಕ ಆರೋಗ್ಯ ಅಗತ್ಯ ಅಂಚಾದ ಫಿಟ್ನೆಸ್ ಕಾತನ್ನ ಉದ್ದೇಶಡು 10K ರನ್ ಮ್ಯಾರಥಾನ್ ದಿವೊಂದಾಂದ್ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಪಂತೆರು ನವಮಂಗಳೂರು ಬಂದರು ಪ್ರಾಧಿಕಾರ ಆಗಸ್ಟ್ 31 10K ರನ್ ಮ್ಯಾರಥಾನ್ ದೀದಿತ್ತದ ಲೋಗೋ ಲಾಂಚ್ ಕಾರ್ಯಕ್ರಮಟ್ಟು ಆರ್ಪಾತಿರಿಯರು ನವಮಂಗಳೂರು ಬಂದರು ಪ್ರಾಧಿಕಾರದ ನಿಲಿಟು ಆಗಸ್ಟ್ 31 ಬಂದರು ಗೋಲ್ಡನ್ ಜುಬ್ಲಿ 10K ರನ್ ಮ್ಯಾರಥಾನ್ ನಡಪರೆಯಿತದ ಅಲೆಕ್ಕುಡು ಟಿ ಶರ್ಟ್ ಬಿಡುಗಡೆ ಲೋಗೋ ಲಾಂಚ್ ಬೊಕ್ಕ ಸಾಧಕರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ಸೋಮವಾರ NMPA ಸರ್ಕಲ್ ಬೈಕಂಪಾಡಿದ ಬಿಸಿನೆಸ್ ಡೆವಲಪ್ಮೆಂಟ್ ಸೆಂಟರ್ ನಡೆತಂಡು. NMPA ಗೋಲ್ಡನ್ ಜುಬ್ಲಿ 10K ರನ್ ಅಧಿಕೃತವಾದ ಘೋಷಣೆ ಮಲ್ತಿರು ಆಗಸ್ಟ್ 31 ಕಾಣೆ ಆದಿರೆಡ್ದು 10K
ಐನ್ಕೆ ಮೂಜಿಕೆ ಪನ್ಪನ ಮೂಜಿ ವಿಭಾಗಲಿಡು ಗೋಲ್ಡನ್ ಜುಬಿಲಿ ರನ್ ನಡಪರೆ ಇತ್ತದು. ಈ ಬಲಿಪು ಕರಾವಳಿ ಕರ್ನಾಟಕದ ಜನಪ್ಲೆಗ್ ಆರೋಗ್ಯ ಫಿಟ್ನೆಸ್ ಬೊಕ್ಕ ಸಮುದಾಯ ಪಾಲ್ದಿತ್ತು ನೆಟ್ ಸೇರ್ಸಾವನ್ನ ಉದ್ದೇಶ ಹೊಂದುದುಂಡು. ಸೌಜನ್ಯ ಹೆಗಡೆ ಮಾತಿರೆಲ್ಲ ಎತ್ಕೊಂಡೇರು. ಪಣಂಬೂರು ಬಂದರ್ ಪ್ರಾಧಿಕಾರದ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಕರಾಜು ಪಾತಿರ್ದು ಬಂದರ್ ಪ್ರಾಧಿಕಾರ ಗೆಲ್ಮಿಡ್ ಬಂಗಾರ ಪರ್ಬ ಆಚರಣೆ ಮಲ್ತೊಂದುಂಡು. ಪ್ರತಿಯೊರಿಯಗ್ಲ ವ್ಯಾಯಾಮ ಬೊಕ್ಕ ಆರೋಗ್ಯ ಜೀವನದ ಮುಖ್ಯ ಭಾಗ ಆದುಂಡು. ಅಂಚಾದ ನಮ್ಮ ಸುತ್ತಮುತ್ತದ ಪ್ರತಿಯೊರಿಲ ಫಿಟ್ನೆಸ್ ಕಾತೊನ್ನ ಉದ್ದೇಶಡು ಈ 10ಕೆ ರಂದಿ ಒಂದಾಂದ ಪಂಡೇರು. Vyayamam paramam bhagyam swastham sarvartha sadhanam. The meaning of this is exercise and health are very important, are essential part of life. For all of them, the fitness is a must. So when you are celebrating Golden Jubilee year, Golden Jubilee celebrations, I want all the people around me, including my port fraternity and people around me, to be fit. That's why we are triggering this particular Golden Jubilee celebrations with 10K run. That's the reason. The Mangalore port has started with a humble beginning of 1 lakh tons in the years 1974. Now 2024-25, we are at 46.1, and this financial year 25-26, I expect to touch 48 to 50 million metric tons. The profitability of the port has increased from 101 crores profit after tax 5 years back. Now we are standing at 450 crores profit after tax, and the financial year 25-26, we will make a profit after tax not less than 550 crores. This is the way we are thinking, and this is the way we are moving forward. ಎಂಆರ್ಪಿಎಲ್ ಆಡಳಿತ ನಿರ್ದೇಶಕಿಯರು ಮುನ್ಕೂರು ಶ್ಯಾಮ್ ಪ್ರಸಾದ್ ಕಾಮತ್ ಬೊಕ್ಕ ಬಂದರ್ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಗೋಲ್ಡನ್ ಜುಬ್ಲಿ 10ಕೆ ರನ್ ಲೋಗೋ ಬೊಕ್ಕ ಪ್ರೋಮೋ ಬಿಡುಗಡೆ ಮಲ್ತೇರು. ಸೆಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಉತ್ತು ಕುಲಪತಿ ಧರ್ಮಗುರು ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ರೂಟ್ ಮ್ಯಾಪ್ ಪ್ರೋಮೋ ವಿಡಿಯೋ ಬಿಡುಗಡೆ ಮಲ್ತೇರು. ಟಿ ಶರ್ಟ್ ಬಿಡುಗಡೆ ಅಂಡ್ ಗೆಂದಿನಕ್ಲೆಗು ಕೊರ್ಪನ ಫಿನಿಶರ್ಸ್ 2025 ಮೆಡ್ಲನ್ ಈ ಪೊರ್ತುಡು ಬಿಡುಗಡೆ ಮಲ್ತೇರು. ನೂತ ಎಲ್ಪ ಗಂಟೆ ಭರತನಾಟ್ಯ ಮಲ್ತದು ದಾಖಲೆ ಮಲ್ತಿನ ರೆಮೋನಾ ಪಿರೇರಾಗ್ ತಮ್ಮನದ ಮರ್ಯಾದೆ ಮಲ್ತೇರು. ಎನ್ಎಂಪಿಎ ಒತ್ತು ಗುರ್ಕಾರ್ದಿ ಎಸ್ ಶಾಂತಿ, ಮುಖ್ಯ ವಿಜಿಲೆನ್ಸ್ ಆಫೀಸರ್ ಪದ್ಮನಾಭ ಆಚಾರ್, ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಜತೆ ಕುಲಪತಿ ಎ ಶ್ರೀನಿವಾಸ ರಾವ್, ಬಿಎನ್ಐ ಕುಡ್ಲಾದ ಕಾರ್ಯತೋವನ್ನ ನಿರ್ದೇಶಕರು ಗಣೇಶ್ ಶರ್ಮಾ, ಸತೀಶ್ ಗುಜರನ್ ಪಾಲ್ಗೊಂಡರು. ಸಂಘದ ಸ್ವಂತ ಬಂಡಾಳ 100 ಕೋಟಿ ರೂಪಾಯಿ ಕಡತದಿತ್ತದು. ಅವೇನು 1,000 ಕೋಟಿ ರೂಪಾಯಿಗೆ ಏರವನ ಉದ್ದೇಶ ಉಂಟು ಬೆದ್ರದ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿದ ಗುರುಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಪಂತೆರು ಬೆದ್ರದ ಎಂಸಿಎಸ್ ಬ್ಯಾಂಕ್ದ 101ನೇ ವರ್ಷದ ಮಹಾಸಭೆಟ್ 6 ಗುರುಕಾರ್ಮಿ ವಹಿಸಿದ ಪಾತಿರಿಯರು. ಬಿದ್ರದ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿದ 101ನೇ ವರ್ಷದ ಮಹಾಸಭೆ ಐತಾರ ಬಿದ್ರ ಸ್ವರಾಜ್ಯ ಮೈದಾನ ಕೈತಲ್ದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನಡು ಸಂಘದ ಗುರುಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಗುರುಕಾರ್ಮಿಡ್ ನಡೆತಂಡು. ನಿರ್ದೇಶಕರು ಜಯರಾಮ್ ಕೋಟ್ಯಾನ್ ಎತ್ಕೊಂಡರು. ನಿರ್ದೇಶಕರು ದುಮ್ಮದ ಮಂತ್ರಿ ಅಭಯ್ ಚಂದ್ರ ಜೈನ್ ಬೊಕ್ಕ ಮಾತಾ ನಿರ್ದೇಶಕರು ಮುಖ್ಯ ಕಾರ್ಯತೋವನ್ನಾಧಿಕಾರಿ ಚಂದ್ರಶೇಖರ ಎಂ ವೇದಿಕೆಡಿತ್ತರು. ಸಂಘದ ಸದಸ್ಯರು ಸಭೆಟ್ಟು ಪಾಲ್ಗೊಂಡರು. ಗುರುಕಾರ್ಯರು ಬಾಹುಬಲಿ ಪ್ರಸಾದ್ ಪಾತಿರ್ದು ಸಂಘದ ಸ್ವಂತ ಬಂಡಾಲ 100 ಕೋಟಿ ರೂಪಾಯಿ ಕಡತದಿತ್ತದು. ಅವೇನು 1,000 ಕೋಟಿಗೂ ಏರವನ ಉದ್ದೇಶಾದಿ ಒಂದುಂಡು. ಕಮ್ಮಿ ಪಂಡ 500 ಕೋಟಿಗೆ ಮುಟ್ಟುಂಡ 5 ಬೊಕ್ಕ ನಮ್ಮ ಠೇವಣಿನೇ ನಂಬುನ ಅಗತ್ಯ ಬೋರುಜೆ. ಕಲ್ಪವೃಕ್ಷ ಆರೋಗ್ಯ ಕಾರ್ಡ್ ಯೋಜನೆಲು ವಿಶಿಷ್ಟ ಆದಿತ್ತದು ಮಾದರಿಯಾದುಂಡು. ಸದಸ್ಯರು 1,000 ರೂಪಾಯಿ ಕಟ್ಟದು ಕಲ್ಪವೃಕ್ಷ ಆರೋಗ್ಯ ಇನ್ಶೂರ್ ಯೋಜನೆ ಕಾರ್ಡ್ ಪಡೆಯುವನುಲಿ. ಸಂಘದ ಪಾಕ ಜನ ಯಶಸ್ವಿನಿ ಕಾರ್ಡ್ಗೂ ಪುದರು ಸೇರ್ಸಾದಿತ್ತದು. ನನ್ನಲಾತ ಜನ ಪುದರು ಸೇರ್ಸಾವಡೊಂದು ಆರ್ಮಿನ್ ಆಯ್ತೊಂಡೇರು. ಬಂಗಾರ ಅಡವು ಸಾಲನು
100% ಬಡ್ಡಿ ಬಿಲೆಟ್ ಕೊರುಂದುಂಡು. 100% ಸಾಲ ವಸೂಲು ಆವದುಂಡು. 2024-25 ಸಾಲಡ್ ಸದಸ್ಯರಿಗೆ 25% ಡಿವಿಡೆಂಟ್ ಕೊರಿಯರೆ ಆಡಳಿತ ಮಂಡಳಿ ಶಿಫಾರಸು ಮಲ್ತದನೆಂದು ಪಂಡಿರು. ನಿರ್ದೇಶಕರ ಅಭಯ್ ಚಂದ್ರ ಜೈನ್ ಪಾತಿರ್ದು ಸಂಘ ಓವೇ ಕಪ್ಪು ಬೊಟ್ಟುದಾಂತೆ ಕಾರ್ಯ ಮಲ್ತೊಂದು ಬೈದನೆಂದು ಪನ್ನಿಯರೆ ಪೆರ್ಮೆ ಆವದುಂಡು. ಕಾಸ್ತಿ ನಕ್ಲಿಗೆ ನ್ಯಾಯ ಒದಗಾಯರೆ ಅನುಕೂಲ ಆಪನಂಚ ಸಂಘನು ತೂವೊಂದು ಬರುಡಾತನೆಂದು ಆರ್ಪಂಡಿರು. 16, 17, 18, 19 ಹಿಂದಿನ ಕಾಲದ ಬಡ್ಡಿಯನ್ನು ನಾವು 14, 13, 12, 11, 10ರವರೆಗೆ ಇಳಿಸ್ತೇವೆ. ಬಹುಶಃ 13% ಮಾತ್ರ ಈಗ. ಇವತ್ತು ಕೇವಲ ನಾವು ಬಂಗಾರದ ಲೋನ್, ಚಿನ್ನ ಅಡವ, ಬಹುಶಃ ಅರ್ಜೆಂಟಾಗಿ ನಮಗೆ ಹಣ ಬೇಕಾಗೋದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಚಿನ್ನ ಅಡವು ಸಾಲ. ಇದು ಕೇವಲ 10% ನಾವು ಇವತ್ತು ಕೊಡ್ತಾ ಇದ್ದೇವೆ. ಇವೆಲ್ಲ ಫೈನಾನ್ಸಿಗೆ ಹೋಗಿ ಎಷ್ಟು ಕೊಡ್ತಾರಂತೆ. ಆ ಚಿನ್ನದ ಸಾಲದ ಬಗ್ಗೆ ಬಡ್ಡಿಯ ಮೇಲೆ ಬಡ್ಡಿ ನಾವು ಹಾಕೋದಿಲ್ಲ. ಎಲ್ಲ ಕಡೆಯಲ್ಲೂ 24, 18, 19% ಇರ್ಬೋದು. ನಮ್ಮದು ಕ್ಲೀನಾಗಿ 10%ನಲ್ಲಿ ನಾವು ಕೊಡ್ತಾ ಇದ್ದೇವೆ. ಯಾಕಂದರೆ ಮೂಡುಬಿದಿರೆಯವರಿಗೆ ಒಳ್ಳೆಯ ಒಂದು ಸೌಲಭ್ಯ ಸಿಗಬೇಕು ಅಂತ. ಹಿಂದೆ ಅಮರನಾಥ ಶೆಟ್ಟರು ಬಹಳ ಒಳ್ಳೆಯ ರೀತಿಯಲ್ಲಿ ಇದನ್ನು ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಂತವನಲ್ಲ. ಯಾಕೆಂದರೆ ನಾನೊಂದು ಪಕ್ಷ, ಅವರು ಇನ್ನೊಂದು ಪಕ್ಷ, ಇಲ್ಲಿ ಪಕ್ಷ ರಾಜಕೀಯ ಬರಬಾರ್ದು ಎಂಬ ದೃಷ್ಟಿಯಿಂದ ನಾನು ಶಾಸಕನಾಗಿದ್ದರೂ ಮಂತ್ರಿಯಾಗಿದ್ದರೂ ಈ ಬ್ಯಾಂಕಿನ ಚುನಾವಣೆಗೆ ಸ್ಪರ್ಧಿಸಲಿಲ್ಲ, ಇದರಲ್ಲಿ ಕೈ ಹಾಕಲಿಲ್ಲ. ಆದರೆ ಈ ಸಲ ಬ್ಯಾಂಕಿನ ನಿರ್ದೇಶಕರು ನೀವು ಬರಬೇಕು ಎಂಬ ಒಂದು ಕರೆಯನ್ನು ಕೊಟ್ಟ ಮುಖಾಂತರ ನಾನು ಬ್ಯಾಂಕಿನ ಇವತ್ತು ನಿರ್ದೇಶಕನಾಗಿ ಆಯ್ಕೆಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮನ್ನೆಲ್ಲ ನೋಡುವಂಥ ದೊಡ್ಡ ಅವಕಾಶ ನನ್ನ ಪಾಲಿಗೆ ಸಿಕ್ಕಿದೆ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಎಂಸಿಸಿ ಬ್ಯಾಂಕ್ದ 20ನೇ ಶಾಖೆನು ಬೈಂದೂರ್ದ ಪೆಟ್ರೋಲ್ ಪಂಪ್ ಕೈತಲು ದೀಪಾ ಕಾಂಪ್ಲೆಕ್ಸ್ ದ ನೆಲಮಾಳಿಗೆಡು ಐತಾರ ಸುರು ಮಲ್ತದೇರು. ಬ್ಯಾಂಕ್ದ ಗುರುಕಾರ್ಯರು ಅನಿಲ್ ಲೋಬೋ ಹೊಸ ಶಾಖೆ ಉದೀಪನ ಮಲ್ತೇರು. ಒಡಿಪು ಜಿಲ್ಲೆ ಬೈಂದೂರ್ದ ಪೆಟ್ರೋಲ್ ಪಂಪ್ ಕೈತಲು ದೀಪಾ ಕಾಂಪ್ಲೆಕ್ಸ್ ದ ನೆಲಮಾಳಿಗೆಡು ಐತಾರ ಕುಡ್ಲದ ಎಂಸಿಸಿ ಬ್ಯಾಂಕ್ದ 20ನೇ ಶಾಖೆ ಉದೀಪನಗು ಅಟ್ಟಣೆ ಮಲ್ತದಿತ್ತೇರು. ಬ್ಯಾಂಕ್ದ ಗುರುಕಾರ್ಯರು ಅನಿಲ್ ಲೋಬೋ 20ನೇ ಹೊಸ ಶಾಖೆನು ಉದೀಪನ ಮಲ್ತೇರು. ಬೈಂದೂರು ಹೋಲಿ ಕ್ರಾಸ್ ಇಂಗ್ರಿದ ಧರ್ಮಗುರು ವಿನ್ಸೆಂಟ್ ಕುವೆಲ್ಲೋ ಆಶೀರ್ವಾದ ಮಲ್ತದು ಹೊಸ ಶಾಖೆದ ಗೆಲ್ಮೆಗ್ ಪ್ರಾರ್ಥನೆ ಮಲ್ತೇರು. ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಾಬು ಶೆಟ್ಟಿ ಸೇಫ್ ಡೆಪಾಸಿಟ್ ಲಾಕರ್ ಉದೀಪನ ಮಲ್ತೇರು. ಈ ಸ್ಟಾಂಪಿಂಗ್ ಸೌಕರ್ಯಗೂ ಬೈಂದೂರ್ದ ಸೆಂಟ್ ಥಾಮಸ್ ವಸತಿ ಶಾಲೆದ ಪ್ರಿನ್ಸಿಪಾಲರು ಧರ್ಮಗುರು ಫಿಲಿಪ್ ನೆಲಿವಿಲ್ಲ ಚಾಲನೆ ಕೊರಿಯರು. ಧರ್ಮಗುರು ವಿನ್ಸೆಂಟ್ ಕುವೆಲ್ಲೋ ಪಾತಿರ್ದು ಬೈಂದೂರುಡು ಗಿರಾಕಿ ದೋಸ್ತಿ ವಾತಾವರಣ ಒದಗಾಯಿನಕ್ಲೆಗಾದ ಎಂಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಬೊಕ್ಕ ಕೆಲಸದಕ್ಲೆಗ್ ಮೆಚ್ಚುಗೆ ತಿರಿಪಾಯರು. ಅನಿಲ್ ಲೋಬೋ ಗುರ್ಕಾರ್ಮೆದ ಪಾತ್ರ ಪಂಡದು ಉದಿಪನಾಯನ 1 ವರ್ಷದ ಉಲೈ ಬೈಂದೂರು ಶಾಖೆ 100 ಕೋಟಿ ವಹಿವಾಟು ಸಾಸಾರೆ ಬಿರಿಸಾಯ ಕೇಂದಿರು. ಒಡಿಪು ಜಿಲ್ಲಾ ಪಂಚಾಯತ್ ದುಂಬದ ಗುರುಕಾರ್ಯರು ರಾಜು ಪೂಜಾರಿ, ಬೈಂದೂರು ಪಟ್ಟಣ ಪಂಚಾಯತ್ ನಾಮ ನಿರ್ದೇಶಿತ ಸದಸ್ಯರು ಸದಾಶಿವ ಡಿ ಪಡುವರಿ, ಶಿರೂರು ಗ್ರಾಮ ಪಂಚಾಯತ್ ಒತ್ತು ಗುರುಕಾರ್ಯರು ಕಾಪ್ಸಿನೂರ್ ಮೊಹಮ್ಮದ್, ನಾಡಓಡ ರಾಜ್ಯ ಸಂಘದ ಗುರುಕಾರ್ಯರು ನಾಗೇಶ್ ಕಾರ್ವಿ, ಬೈಂದೂರು ವಕೀಲರ ಸಂಘದ ಗುರುಕಾರ್ಯರು ಮೋಬಿ ಪಿಸಿ ಮರ್ಯಾದೆ ಬೆನ್ನಿರಾದು ಪಾಲ್ದೊಂಡರು. 10 ಬೊಕ್ಕ 12ನೇ ಕ್ಲಾಸ್ ಪರೀಕ್ಷೆಲಿಡು ಹೆಚ್ಚ ಮಾರ್ಕ್ ದಿತ್ತಿನ ಜೋಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೇರು. ಬೈಂದೂರು ಶಾಖೆಡ್ ಅಕೌಂಟ್ ಮಲ್ತಿನ ಗಿರಾಕಿಲೆಗ್ ತಮ್ಮನದ ಮರ್ಯಾದೆ ಮಲ್ತೇರು. ಸಿಎ ಪರೀಕ್ಷೆಡ್ ಸುರತ ಪ್ರಯತ್ನಡೆ ಪಾಸ್ ಆಯ್ನ ನಿಕೋಲಾ ರೋಶ್ನಿ ಡಾಯಸ್ರೆಗ್ ತಮ್ಮನದ ಮರ್ಯಾದೆ ಮಲ್ತೇರು. ಎಂಸಿಸಿ ಬ್ಯಾಂಕ್ ಪದಾಧಿಕಾರಿಲು ನಿರ್ದೇಶಕರು ಬೊಕ್ಕ ಬಿನ್ನೆರು ಸಭೆಟಿತ್ತೇರು. ಉಳ್ಳಾಲ ಸೇನೆರ ಬೈಲ್ದ ಪುದರಪೋಯಿ ಧಾರ್ಮಿಕ ನಾಯಕರು ಉದಯ್ ಶಂಕರ್ ರಾವ್ ದೊಡ್ಡಮನೆ ಸೋಮವಾರ ಬೆಂಗಳೂರು ತೀರಿಯರು. ಉಳಿಯಾದ ಶ್ರೀ ಉಳ್ಳಾಲ್ದಿ ಧರ್ಮ ಸೇರಿನ ಕ್ಷೇತ್ರ ಸೇರಿನಂಚ ಬೇತೆ ಬೇತೆ ಕ್ಷೇತ್ರಲಿನ ಸಮಿತಿಲಿಡ ಪದಾಧಿಕಾರಿಲಾದ 6 ಸೇವೆ ಸಂದಾದರು. ಉಳ್ಳಾಲ ಸೇನೆರೆ ಬೈಲ್ದ ಪುದರ್ಪೋಯಿ ಧಾರ್ಮಿಕ ನಾಯಕರು ಉದಯ್ ಶಂಕರ್ ರಾವ್ ದೊಡ್ಡಮನೆ ಸೋಮವಾರ ಬೆಂಗಳೂರು ತೀರಿಯರು. ಒಂತ ಕಾಲುಡ್ದು 6 ಹುಷಾರಿ ಜಂದಿತ್ತರು. ಬೆಂಗಳೂರು ಕೆಲಸುಡಿತ್ತಿನ 6 ಔಲೆ ವಾಸ ಮಲ್ತೊಂದು ಊರಿಗೂ ಬರಂದಿದ್ದರು. ಉದಯ್ ಶಂಕರ್ ರಾವ್ ದೊಡ್ಡಮನೆ ಉಳ್ಳಾಲ ಸೇನೆರೆ ಬೈಲ್ದ ದೊಡ್ಡಮನೆ ಪ್ರತಿಷ್ಠೆದ ಇಲ್ಲಲ್ದಾರಾದಿತ್ತದ ಅರಿನ ಹಿರಿಯಕುಲು ಏತೋ ಜಾಗಿನ ಬಡವಿರಾದುಪ್ಪನ ಊರ್ದ ಜನಕ್ಲೆಗ್ ಕೊಡ್ದಿತ್ತರು.
ಉದಯಶಂಕರ್ ದುಂಬುಂತದು ಸೇನೆರ ಬೈಲಡು ಉಳ್ಳಾಲ ಬಂಡಿ ಕೊಟ್ಟದ ಮಲರಾಯ ದೈವಗೂ ದೊಂಪದ ಬಲಿ ನೇಮ ನಡತೊಂದಿತ್ತು. ಮಲರಾಯ ದೈವದ ಭಂಡಾರ ಬನ್ನಗ ದೊಡ್ಡ ಮನೆ ಇಲ್ಲಗೂ ಭೇಟಿಯಾದ ಪೇರ್ ಪರ್ಪನ ಸಂಪ್ರದಾಯ ಇತ್ತಲ ಉಂಡು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸೇನ ಕ್ಷೇತ್ರದ ಒಟ್ಟುಗೂ ಭಕ್ತಿ ಶ್ರದ್ಧೆ ಭಾರಿ ನಂಬಿಕೆ ದಿವನ ಉದಯಶಂಕರ್ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಲೆಡು ಮರ್ಯಾದಿ ಗುರ್ಕಾರ್ಯರಾದ ಮರ್ಯಾದಿ ಸಲಹೆಗಾರರಾದ ಸೇವೆ ಸುಂದಾದಿರು. ಮಗೆ ಅಂಶುಲ್ ಮರ್ಮಲ್ ಅರ್ಪಿತಾ ಪುಲ್ಲಿ ಬೊಕ್ಕ ಸೋದರಿಯರೇನು ಉದಯಶಂಕರ್ ಆಗತ್ತಿದೇರು. ಉದಯಶಂಕರ್ ಕರೆದು ಪೋಯಿನೆಕ್ ಉಳಿಯ ಕ್ಷೇತ್ರದ ಧರ್ಮದರ್ಶಿ ದೇವಿ ಮೂಲ್ಯಣ್ಣೆ ಬಂಡಿಕೊಟ್ಟಿಯ ಮಲರಾಯ ಸ್ಥಾನದ ಆಡಳಿತದಕ್ಕೂ ದೈವದ ಪೂಜಾರಿ ಉಳ್ಳಾಲ ಅಯ್ಯಪ್ಪ ದೇವಸ್ಥಾನ ಸಮಿತಿದಕ್ಕೂ ಉಳ್ಳಾಲ ಶಾರದಾ ನಿಕೇತನದಕ್ಕೂ ಬೊಕ್ಕ ಧಾರ್ಮಿಕ ಸಾಮಾಜಿಕ ನಾಯಕರು ಬೇಜಾರ್ ತೆರಿಪಾದರು. ಕರಾವಳಿದ ಪುದರ್ಪೋಯಿ ಜವಳಿ ಅಂಗಡಿ ಜಯಲಕ್ಷ್ಮಿ ಸಿಲ್ಕ್ಸ್ 5 ವರ್ಷ ಮುಗಿತಿನ ಸಂಭ್ರಮಡುಂಡು. ಆಲೆಕ್ಕುಡು ಗಿರಾಕಿಲೆ ಆಗಸ್ಟ್ 17 ಮುಟ ವಿಶೇಷ ರಿಯಾಯಿತಿ ಸೂಪರ್ ಇಯರ್ ಸೇಲ್ ದಿವೊಂದಿರು. ಜಯಲಕ್ಷ್ಮಿ ಸಿಲ್ಕ್ಸ್ ಜವಳಿದ ಅಂಗಡಿ ಪಂಡ ಗೊತ್ತಿಜಂದಿನಕ್ಕಳು ಏರ್ಲಾಯ್ಜೇರು ಪನ್ನುಲಿ ಆತ ಪುದರ್ಪೋಯಿ ಸಂಸ್ಥೆ ಆದುಂಡು ಜಯಲಕ್ಷ್ಮಿ ಸಿಲ್ಕ್ಸ್. ಈ ಸಂಸ್ಥೆ ಸ್ಥಾಪನೆ ಆದ 5 ವರ್ಷ ಕಡತದಂಡು. ಆಲೆಕ್ಕುಡು ಡಿಸ್ಕೌಂಟ್ ಆಫರ್ಡ್ ಸೂಪರ್ ಇಯರ್ ಸೇಲ್ ನಡೆತೊಂದುಂಡು. ಆಗಸ್ಟ್ 1-17 ಮುಟ ವಿಶೇಷ ರಿಯಾಯಿತಿ ಮಾರಾಟ ನಡೆತೊಂದಿತ್ತದು. ಅಜತ್ತಿನ ಕೆಲವು ಕುಂಟುಲೆಗೂ 50% ಭರ್ಜರಿ ಡಿಸ್ಕೌಂಟ್ ಒಪ್ಪುಂಡು. ಕೆಲವು ಮಾದರಿದ ಕುಂಟುಲೇನು ಆಯ್ತ ನಿಘಂಟದ ಬೆಲೆಗೆ ಹೊಂದುದು %50 ಆಫರ್ಡ್ ಮಾರನುಂಡು. ಆತೆಯತ್ತು 5,000 ರೂಪಾಯಿ ದೆಚ್ಚ ಶಾಪಿಂಗ್ ಮಲ್ತಂಡ ಪಿರ ಹೆಚ್ಚಿಗೆ ನೂದೆಟ್ 5 ಆಫರ್ ನಿಕ್ಲೇಗ್ ತಿಕ್ಕೊಂಡು ಸಂಪ್ರದಾಯದ ಬೊಕ್ಕ ಇತ್ತದ ನಮೂನಿದ ಹೊಸ ಮಾದರಿ ಜವಳಿನ ಅಕ್ಲಕ್ಲೆ ಅನುಕೂಲಗೂ ಸರಿಯಾದ ದೆತೊನೆರೆ ಗೆಡ್ಡೆ ಅಜಪ್ಪು ಜಯಲಕ್ಷ್ಮಿ ಸಿಲ್ಕ್ಸ್ ಆದುಂಡು. ನನ್ನ ಒಂದ ದಿನ ಮಾತ್ರ ಈ ಆಫರ್ ಮೇಳ ಒಪ್ಪುಂಡು. ಬೇಗ ಪೋಲೆ ಕಮ್ಮಿ ಬೆಲೆತ ಜವಳಿಲಿನದೆ ತಂದು ಖುಷಿ ಪಟ್ಟನುಲೆ. ಹೆಚ್ಚದಲ ಮಾಹಿತಿ ಬೋರ್ಡಂಡ ಕುಡ್ಲ ಬಿಜೇದ ಜವಳಿದಂಗಡಿ ಜಯಲಕ್ಷ್ಮಿ ಸಿಲ್ಕ್ಸ್ಗೂ ಫೋನ್ ಮಲ್ತದ ವಿಚಾರಿಪ್ಲೆ. ಕುಡ್ಲದ ಉರ್ವ ಸ್ಟೋರುಡು ಪುನಃ ಶ್ರೀ ಮಹಾಗಣಪತಿ ದೇವಸ್ಥಾನುಡು ಭಾದ್ರಪದ ಶುದ್ಧ ಚೌತಿ ತಾರೀಖು ಆಗಸ್ಟ್ 27 ತಾನಿ ಬುಧಾರ ದೇವಸ್ಥಾನುಡು ಚೌತಿ ಮಹೋತ್ಸವ ಬ್ರಹ್ಮಶ್ರೀ ದೇರ್ಬೈಲ್ ಡಾಕ್ಟರ್ ಶಿವಪ್ರಸಾದ್ ತಂತ್ರಿಯರ್ನ ಪೌರೋಹಿತ್ಯೋಡು ನಡಪುಡು. ನೆತ್ತಸಲಾದ ವಿಶೇಷವಾದ ಸಾಮೂಹಿಕ ಗಣಹೋಮ ಅಪ್ಪದ ಪೂಜೆ ಮಾಪೂಜೆ ಪೂತ ಪೂಜೆ ಅಂಚನೆ ರಂಗ ಪೂಜೆದ ಸೇವೆಲು ನಡಪುಡು. ಅಂಚನೆ ಚೌತಿ ದಾನಿ ಕಾಂಡೆ 8 ಗಂಟೆಗೆ 120 ಕಾಯ್ದ ವಿಶೇಷ ಗಣ ಆಗಲ ನಡಪರೆ ಉಂಡು. ಭಕ್ತಾದಿಲು ಕುಟುಂಬ ಸಮೇತರಾದ ಬತ್ತದ ಪ್ರಸಾದ ಸ್ವೀಕಾರ ಮಲ್ತದು ಸಪರಿವಾರ ಶ್ರೀ ಮಹಾಗಣಪತಿ ದೇವೇರ್ನ ಪೂರ್ಣಾನುಗ್ರಹಕ್ಕೂ ಸಂದುಡು ಪಂಡದು ದೇವಾಲಯದ ಪ್ರಕಟಣೆ ಮಿನ್ನಾಯ್ತೊಂದೆರು. ಯಕ್ಷಗಾನನೆ ಒಂಜಿ ವಟವೃಕ್ಷದಂಚ ಐತ ಬೇರೆದಂಚ ಉಲ್ಲ ಯಕ್ಷಗಾನ ಸಂಗೊಲೊಂದು ಆಟದ ಕಲಾವಿದರು ಸರ್ಪಂಗಳ ಈಶ್ವರ ಭಟ್ ಪಂತೆರು. ಯಕ್ಷಲಹರಿ ಕಿನ್ನಿಗೋಳಿದ ತಾಳಮದ್ದಳಿ ಸಪ್ತ ಮುಗಿತಲಡು 6 ರಾಮಕಥಾ ಮಾಲಿಕಾ ಪಂಥದ ಕೂಟನು ಅವಲೋಕನ ಮಲ್ತೆರು. ಯಕ್ಷಲಹರಿ ಬೊಕ್ಕ ಯುಗ ಪುರುಷ ಕಿನ್ನಿಗೋಳಿದ ನಿಲೆಟ್ಟು ಯಕ್ಷಲಹರಿ 35ನೇ ವರ್ಷದ ಸಂಭ್ರಮ 2025 ಕರ್ನಾಟಕ ಬ್ಯಾಂಕ್ ತಾಳಮದ್ದಳಿ ಪಂಥ ಸಪ್ತ ಶ್ರೀರಾಮಕಥಾ ಮಾಲಿಕಾ ಕಿನ್ನಿಗೋಳಿದ ಯುಗ ಪುರುಷ ಸಭಾಭವನಡು 7 ದಿನ ನಡತಂಡು. ಐತಾರ ಮುಗಿತಲ ಲೇಸು ಅಟ್ಟಣೆ ಆದಿತ್ತಂಡು. ಸಭಾಲೇಸುಡು ಕಾರ್ಯಂತಿರು ವಸಂತ ದೇವಾಡಿಗ ಎತ್ಕೊಂಡೆರು. ಯಕ್ಷಲಹರಿ ಕಿನ್ನಿಗೋಳಿದ ಮರ್ಯಾದಿ ಗುರ್ಕಾರ್ಯರು ಶ್ರೀಪತಿ ಭಟ್ ಬಿದ್ರಾ ಗುರ್ಕಾರ್ಮಿಡ ನಡತಿನ ಸಭಾಲೇಸುಡು ಯುಗ ಪುರುಷದ ಭುವನಾಭಿರಾಮ ಉಡುಪೆರು ಸುರುತ ಪಾತ್ರ ಪಂಡೆರು. ಕಾಟೇಲು ಶ್ರೀ ಲಕ್ಷ್ಮೀನಾರಾಯಣ ಆಸರಣ್ಣರು ಬೊಕ್ಕ ಶಿಬರೂರು ವೇದವ್ಯಾಸ ತಂತ್ರಿ ಆಶೀರ್ವಚನ ಕೊರಿಯರು. ಯಕ್ಷಲಹರಿಗಾದ ಬಾರಿ ಪುಣೇನ ಬೊಕ್ಕ ಕರೆದು ಪೋಯಿನ ಇರುವೆರು ಮಹಾ ಜನಕ್ಲಿಡುವರಿ ಸ್ವಾತಿ ಸತೀಶ್ ರಾಯರ್ನ ಬಗೆಟ್ಟು ರೋಟರಿ ಕ್ಲಬ್ ಕಿನ್ನಿಗೋಳಿದ ಗಣೇಶ ಶೆಟ್ಟಿಗಾರ್ ನೆಂಪುದ ಭಾಷಣ ಮಲ್ತೆರು. ಕಾಂತಾವರ ಕಲಾ ದೇಗುಲದ ಮಹಾವೀರ ಪಾಂಡ್ಯರಿಗ ತಮ್ಮನದ ಮರ್ಯಾದಿ ರತ್ನ ಎಸ್ ಕೋಟ್ಯಾನ್ ದಾಮಸ್ ಕಟ್ಟೆದರೆಗ ಪೋಷಕ ತಮ್ಮನದ ಮರ್ಯಾದಿ ಮಲ್ತೆರು. ಹಿರಿಯ ಆಟದ ಕಲಾವಿದರು ಸರ್ಪಂಗಳ ಈಶ್ವರ ಭಟ್ ಬೊಕ್ಕ ಕಟಿಲ್ ಮುರಳೀಧರ ಭಟ್ರಿಗ ತಮ್ಮನದ ಮರ್ಯಾದಿ ಮಲ್ತೆರು. 7 ದಿನದ ರಾಮಕಥಾ ಮಾಲಿಕಾ ತಾಳಮದ್ದಳಿ ಪಂಥದ ಅವಲೋಕನ ನಡಪಾದ ಕೊರಿಯರು.
ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷಾ ಬಿ ಕರ್ಕೇರ ಪಾತಿರ್ದು ಯಕ್ಷಲಹರಿದ ಒಟ್ಟುಗೂ ನಮ್ಮ ಕುಡ್ಲ ಏಪಲ ಉಪ್ಪುಂಡು ಮುಲ್ಪದ ತಾಳಮದ್ದೊಳಿ ಸಪ್ತ ಏಪ ಆಪುಣೊಂದು ಎಂಕ್ಲಿಡ ಕೇನಂದೇ ಒಪ್ಪೇರು ಇಂಚಿನ ಕಾರ್ಯಕ್ರಮ ಏಪಲ ನಡಪಡು ಕುಡ್ಲದ ಟೌನ್ ಹಾಲುಡು ಆಗಸ್ಟ್ 16 ನಡಪುನ ನಮ್ಮ ಕುಡ್ಲದ ಬೊಳ್ಳಿ ಪರ್ಪುಡು ಮಾತಿರ್ಲ ಪಾಲ್ದಿತ್ತೊಂದು ಪೊರ್ಲು ಮಲ್ತು ಕೊರ್ಲಿ ಎಂದು ಕೇನುಂಡೆರು ಒಂದು ಪಂತದ ಸಪ್ತ ಆದಿತದ ಪಶುಪತಿ ಶಾಸ್ತ್ರಿ ಪಂತುಡು ಪಾಲ್ದಿತ್ತುನ್ನಕ್ಲಿನ ಪುದರ್ ಬೊಕ್ಕ ಇನಾಮು ಘೋಷಣೆ ಮಲ್ತೆರು ಜಯರಾಮ ದೇವಸ್ಯ ಬೊಕ್ಕ ಬಳಗ ಮೊಕ್ಕಲು 15,000 ರೂಪಾಯಿದ ಒಂಜನೆ ಇನಾಮು ಗೆಂದಿಯರು ಯಕ್ಷಕಲಾ ಬಳಗ ಮಹಿಳಾ ತಂಡ ಸುರತ್ಕಲ್ ರಡ್ಡನೆ ಇನಾಮು ಗೆಂದರು ಸರಾಯು ಬಾಲಯಕ್ಷ ವೃಂದದ ಸದಸ್ಯರು ಮೂಜನೆ ಇನಾಮು ಗೆಂದಿಯರು ಯಕ್ಷಲಹರಿ ಪೋಷಕರು ಡಾಕ್ಟರ್ ಹರಿಕೃಷ್ಣ ಪುನರೂರು ಕಲ್ಕುರ ಪ್ರತಿಷ್ಠಾನದ ಪ್ರದೀಪ ಕುಮಾರ ಕಲ್ಕೂರ ಎಂಆರ್ಪಿಎಲ್ ಸಂಪನ್ಮೂಲ ಅಧಿಕಾರಿ ಸ್ಟೀವನ್ ಪಿಂಟೋ ಅಗರಿ ರಾಘವೇಂದ್ರ ರಾವ್ ಕದ್ರ ನವನೀತ ಶೆಟ್ಟಿ ಸಭಾ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡೆರು ಶ್ರೀಪತಿ ಶಾಸ್ತ್ರಿ ವಿನಯ ಆಚಾರ್ ಇಂಚ ಮಾತ ಪದಾಧಿಕಾರಿಲು ಈ ಪುರ್ತುಡಿತ್ತೆರು ಕಾಂಡೆ ಸುಗ್ರೀವ ಸಂಧಾನ ಮಧ್ಯಾಹ್ನ ಮಾರುತಿ ಸಂಧಾನ ಬಯ್ಯಗ್ ಸಭಾಲೇಸಡ್ದ ಬೊಕ್ಕ ಶ್ರೀಕೃಷ್ಣ ಸಂಧಾನ ಪ್ರಸಂಗದ ಕೂಟ ನಡೆತಂಡು ಬಹುಶಃ ಇವರದೆಲ್ಲ ಶಿಸ್ತುಬದ್ಧವಾದಂಥ ಕ್ರಮ ಶಿಸ್ತುಬದ್ಧವಂತಹ ಸಮಯ ನಿಗಂತು ಹಾಗೂ ಅದಕ್ಕೆ ಬೇಕಾದಂತಹ ಉತ್ತಮ ರೀತಿಯ ಪುರಾಣ ಕಥೆಗಳನ್ನೆಲ್ಲ ಆರಿಸಿ ತಾಳಮದ್ದಲೇ ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಅದರಲ್ಲಿ ರುಚಿ ಹುಟ್ಟುವಂತೆ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಮಾಡಿ ತಾಳಮದ್ದಲೆಗೆ ಮರುಜೀವ ಹುಟ್ಟಿಸಿದಂತಹ ದೊಡ್ಡ ಸಾಧನೆ ಮಾಡಿದ್ದು ಈ ಯಕ್ಷಲಹರಿ. 7 ದಿವಸ ಬಹಳ ಸುಂದರವಾದಂತಹ ಕಲಾ ರಸದೌತಣ ಪ್ರೇಕ್ಷಕರಿಗೆ ಸಿಗುತ್ತಾ ಇತ್ತು. ರಾಮಕಥಾ ಮಾಲಿಕಾ ಎನ್ನುವ ಹಾಗೆ ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದರು. ಆ ಮಾಲಿಕೆಯಲ್ಲಿ ಅಂದರೆ ಹಾರ ಅದೊಂದು, ಆ ಹಾರದಲ್ಲಿ ರತ್ನಪ್ರಾಯವಾದಂತಹ ಕಥಾ ಮಣಿಗಳೇ ಇದ್ದುಕೊಂಡು ಅದನ್ನು ದುರ್ಗಾಂಬಿಕೆಗೆ ಸಮರ್ಪಿಸಿದ್ದೆ ಈ ಯಕ್ಷಲಹರಿ. ನಮ್ಮ ಕುಡ್ಲಾದಿ 25 ವರ್ಷ ಅಂಡ್ ಎಂಕೆಲೆಗಳ ಯಕ್ಷಲಹರಿ ಒಂದು ಅವಕಾಶ ಮಂತು ಕೊರ್ತುಂಡು ಮುಲ್ತ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮನ್ಪುನ ಅಂಡ್ ಅವು ಫಸ್ಟ್ ಮನ್ಪುನೇ ಗೊತ್ತಾತಂದ್ರೆ ಆಯ್ತು ಅವೇ ವಾಟ್ ಎಪ್ಪಡಿತ್ತು ಬಂದಾಗ ಇನಿಕ್ ಆ ಕಾರ್ಯಕ್ರಮವನ್ನು ವರ್ಷಕ್ಕೆ ಇನ್ನು ಯಾಪ ಶುರು ಆಪುಂಡು ಬಂದು ಅಂಡ ಯಕ್ಷಲಹರಿ ಆತು ತಿಷ್ಟಾಡು ಡಾಬನಾಗ ಜನಕ್ಕೆಲ್ಲ ಐಕ್ ಇಷ್ಟಪಡುವೇರು ಖಾಲಿ ನಮ್ಮ ಕುಡ್ಲದಕ್ಕಲೇ ಹತ್ತು ನಮ್ಮ ದೇಶ ನಮ್ಮ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ಮಾತಿರ್ಲ ಈ ಕಾರ್ಯಕ್ರಮ ಓ ತಿಂಗಳೋಡು ಬರ್ಪುಂಡು ಆ ಡೇಟೆಡ್ ಬರ್ಪುಂಡು ಬಂದಕ್ಕೇನು ದಯಪಂದ ಒಂದು ಕಾರ್ಯಕ್ರಮ ಅಂಚನೆ ಕಾರ್ಯಕ್ರಮ ವಿಕೃತಿಡ್ದು ಪ್ರಕೃತಿದ ಕಿರಿಯ ಉಂತುನ ಅಪಾಯ ಉಂಡು ಸಮಾಜುಡುಪುನ ಹಾಳು ಚಟುಕ್ಲೆನ್ನು ದೂರ ಮಲ್ಪುಡಾತನಂದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರು ಸಾಮೂಹಿಕ ಲಕ್ಷ್ಮೀ ಪೂಜೆಡ್ ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ವರಮಹಾಲಕ್ಷ್ಮಿ ವೃತ್ತಾಚರಣೆ ಮುಟ್ಟ 48 ದಿನದ ಸಾಮೂಹಿಕ ಲಕ್ಷ್ಮೀ ಪೂಜೆ ಜೂನ್ 22 ದಿಂಚ ನಡೆತೊಂದುಂಡು. ಯಾಯ್ತಾರ 43ನೇ ದಿನದ ಧಾರ್ಮಿಕ ಬೇತೆ ಕಾರ್ಯಕ್ರಮ ಕಾಂಡೆಡ್ದು ರಾತ್ರಿ ಮುಟ್ಟ ನಡೆತುಂಡು. ಸಭಾಲೇಸುಡ ಕ್ಷೇತ್ರದ ಟ್ರಸ್ಟಿ ಪುರುಷೋತ್ತಮ ಚೆಂಡ್ಲ ಸುರತವಾತೆರ ಪಂಡಿರು. ಕ್ಷೇತ್ರದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರ್ದು ವಿಕೃತಿಡ್ದು ಪ್ರಕೃತಿದ ಕಿರಿಯ ಉಂತುನ ಅಪಾಯ ಉಂಡು ಸಮಾಜಡುಪುನ ಹಾಳು ಚಟುಕ್ಲೆನು ದೂರ ಮಲ್ಪುಡಾತಂಡು ಹರಿನಾಮ ಸಂಕೀರ್ತನೆ ನಡಪುನವಲು ಭಗವಂತನ ಅನುಗ್ರಹ ಉಪ್ಪುಣೊಂದು ಪಂಡಿರು. ಕೃಷ್ಣಪ್ಪ ಕಣ್ವತೀರ್ಥ ಮಂಜುನಾಥ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಸೇವಾ ಸಮಿತಿ ಬೆಂಗಳೂರದ ಗುರುಕಾರ್ಯರು ಮಹೇಶ್, ಕ್ಷೇತ್ರದ ಟ್ರಸ್ಟಿ ಉಮೇಶ್, ಬೆಂಗಳೂರು ಕುಲಾಲ ಸಂಘದ ಗುರುಕಾರ್ಯರು ದಿವಾಕರ ಮೂಲ್ಯ, ಶ್ರೀಧಾಮ ಮಿತ್ರವೃಂದದ ಗುರುಕಾರ್ಯರು ಬಾಲಕೃಷ್ಣ ರೈ, ಮಹಿಳಾ ಸಮಿತಿ ಮರ್ಯಾದಿ ಗುರುಕಾರ್ಯರು ರೇವತಿ ಪೆರ್ನೆ ಈ ಪೊರ್ತುಡಿತ್ತರು. ಬಿ ಸೋಮಪ್ಪ ಪೂಜಾರಿ ಕಿಲ್ಲೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಮ್ಮ ದೇಶದ ಪರಂಪರೆಯನ್ನು ಉಳಿಸಬೇಕು, ಬೆಳೆಸಬೇಕು. ಎಲ್ಲ ಮಠಗಳು, ದೇವಸ್ಥಾನಗಳು, ಶ್ರದ್ಧಾಕೇಂದ್ರಗಳು ಇದನ್ನೇ ಮಾಡ್ಕೊಂಡು ಬರ್ತಾರೆ. ಮಾಡಿದ ಅನುಕೂಲ ಆದರೆ ಇದು ಕೂಡ ಪರಿವರ್ತನೆಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಇಡೀ ದೇಶದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಒಂದು ಕಡೆ ಬೇಸರ ನೋವಾದರೆ, ಇನ್ನೊಂದು ಕಡೆ ಇತಿಹಾಸದಲ್ಲಿ ಭಾರತ ದೇಶ ಜಗದ್ಗುರು ರಾಷ್ಟ್ರ ಆಗಲಿಕ್ಕೆ ಒಬ್ಬ ಮಹಾತ್ಮನ ನೇತೃತ್ವ ಭಗವಂತ ಕೊಟ್ಟಿದ್ದಾನೆ. ಇದರಿಂದ ಇವತ್ತು ಹಿಂದೂ ಸಮಾಜ ಸ್ವಲ್ಪ ಸುದೃಢವಾಗಿ ಇದೆ ಅನ್ನೋದನ್ನು ನಾವು
ಇದು ಬಹಳ ವೈಶಿಷ್ಟ್ಯವಾದಂಥ ಕಾರ್ಯಕ್ರಮ. ಅಗತ್ಯಗೂ ಹೊಂದುದು ಬೇತೆ ಭಾಷೆ ಕಲ್ತದು ನಮ್ಮಕ್ಲಿನ ಒಟ್ಟಿಗೂ ನಮ್ಮ ಭಾಷೆ ಗಳಿಸು ಅಗತ್ಯ ಅಂದು ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಪಂತೆರು ಕುಡ್ಲದ ಉರ್ವಸ್ಟೂರು ಅಂಬೇಡ್ಕರ್ ಭವನುಡು ವಿಶ್ವ ಕುಂದಾಪುರ ದಿನಾಚರಣೆ ಕುಂದಾಪುರ ಪರ್ಬುಡು ಆರ್ಪಾತಿರಿಯರು. ಕುಂದಾಪುರದ ಭಾಷೆದ ಮಹತ್ವ ತೆರಿಪವನ ದಿಟ್ಟಿಡ ಕುಡ್ಲದ ಗಿಪ್ಪ ಕುಂದಾಪುರದರ್ ವಾಟ್ಸಪ್ ಬಳಗದ ನಿಲಿಟ್ಟು ವಿಶ್ವ ಕುಂದಾಪುರ ದಿನಾಚರಣೆ ಕುಂದಾಪುರ ಪರ್ಬ ಕುಡ್ಲದ ಉರ್ವಸ್ಟೂರು ಅಂಬೇಡ್ಕರ್ ಭವನುಡು ನಡತಂಡು ತೊಡರ್ ಪೊತ್ತಾದ ಪಿಂಗಾರ ಅರಳ್ತದ ಕಾರ್ಯಕ್ರಮ ಉದೀಪನ ಆಂಡು ಬೆಂಗಳೂರದ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಪಾತಿರ್ದು ಜನ ಬದುಕುನ ರೀತಿ ಸಂಸ್ಕೃತಿ ಯೋಚನೆ ಆಚರಣೆ ಆರಾಧನೆದ ಒಟ್ಟು ಸೇರಿದು ಪುನವೇ ಭಾಷೆನ ಗಳಸನ ಮಾತ್ರ ಬುಳೆಪಾಯರ ಸಾಧ್ಯ ಉಂಡು. ಅಗತ್ಯಗೂ ಹೊಂದುದು ಬೇತೆ ಭಾಷೆ ಕಲ್ತದು ನಮ್ಮಕ್ಲಿನ ಒಟ್ಟಿಗೂ ನಮ್ಮ ಭಾಷೆ ಗಳಿಸನವು ಅಗತ್ಯ ಆತೆಯತ್ತು ನಮ್ಮ ಕುಂದಾಪುರ ಕನ್ನಡ ಬಜಿ ಭಾಷೆ ಅತ್ತು ಅವು ಬದುಕಂದು ಪಂಡೆರು. ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಗುರುಕಾರ್ಯರು ಕಿಶೋರ್ ಕುಮಾರ್ ಪಾತಿರ್ದು ಭಾಷೆದ ಮಹತ್ವ ತಿರಿಪಾಯರು. ಚಾರ್ಟರ್ಡ್ ಅಕೌಂಟೆಂಟ್ ಎಸ್ ನಾಯಕ್ ಪಾತಿರ್ದು ನಮ್ಮ ಬದುಕಡು ಒಕ್ಕೊರಿಯಗೂ ಸಾಧಿತೋ ಜಾವನ ಕ್ಲೌಡು ನಮ್ಮ ಎಂಚಿನ ಪನ್ಪನ ಅವೇನು ಜೋಕುಲು ಮಲ್ಪುಜರು ಆಂಡ ನಮ್ಮ ಎಂಚಿನ ಮಲ್ಪುವನ ಅವೇನೆ ನಮ್ಮ ಜೋಕುಲು ಮಲ್ಪುವೆರು ಅಂಚಾದು ಜಾಗೃತಿಡು ಪಜ್ಜದಿ ಓಡುಂದು ಪಂಡೆರು. ಸಾಧಕಿರಾಯ್ನ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಬೊಕ್ಕ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರೆಗ್ ತಮ್ಮನದ ಮರ್ಯಾದೆ ಮಲ್ತೆರು. ಗ್ರಾಮೀಣ ಗುಬ್ಬದ ಕೂಟನು ಮನಸ್ವಿನಿ ಆಸ್ಪತ್ರೆದ ಡಾಕ್ಟರ್ ರವೀಶ್ ತುಂಗಾ ಉದೀಪನ ಮಲ್ತೆರು. ಕಾರ್ಯಕ್ರಮ ಸಂಚಾಲಕರು ಸಂತೋಷ್ ಶೆಟ್ಟಿ, ಕಾರ್ಯಂತಿರು ಲಿಖಿತಾ ಶೆಟ್ಟಿ, ಮರ್ಯಾದೆ ಗುರುಕಾರ್ಯರು ಜಿಕೆ ಶೆಟ್ಟಿ, ಪಣವ್ ಗುರುಕಾರ್ಯರು ಶರತ್ ಆಚಾರ್ಯ, ರೆಡ್ ಕ್ರಾಸ್ ಜಿಲ್ಲಾ ಗುರುಕಾರ್ಯರು ಶಾಂತರಾಮ್ ಶೆಟ್ಟಿ ಕಾರ್ಯಕ್ರಮಟ್ಟು ಪಾಲ್ದಿತೊಂಡಿರು. ಈ ನಮ್ಮ ಭಾಷೆ ಹಂಗಾರೆ ಅದು ಬರೀ ಭಾಷೆಯ ಖಂಡಿತ ಅಲ್ಲ, ಇದಂತಲ್ಲ. ಪ್ರಪಂಚದ ಯಾವುದೇ ಭಾಷೆ ಆದರೂ ಅದು ಭಾಷೆ ಅಂತಲ್ಲ, ಅದು ಅಲ್ಲಿನ ಜನರು ಬದುಕುವಂಥ ರೀತಿ, ಅದು ಅಲ್ಲಿನ ಸಂಸ್ಕೃತಿ, ಅದಲ್ಲಿನ ಜನರು ಯೋಚಿಸುವ ರೀತಿ, ಆಚರಣೆಗಳು, ಆರಾಧನೆಗಳು, ಅದೆಲ್ಲರ ಒಟ್ಟು ಮೊತ್ತವನ್ನೇ ಹೇಳುವುದು ನಾವು ಭಾಷೆ ಅಂದೇಳಿ. ಆಪ್ಕೋಯೆ ನಾವು ಕುಂದಾಪುರದಲ್ಲಿ ಹೇಳುತ್ತ ನಮ್ಮದು ಭಾಷೆಯಲ್ಲ ಬದುಕು ಅಂದೇಳಿ. ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ವಜ್ಞ ಅಂತೆ. ಅಂದರೆ ಬಾರ್ಕೂರು ಎಂಬ ಒಂದು ಪುಟ್ಟ ಗ್ರಾಮದಿಂದ ಜಪಾನ್ವರೆಗೆ ಹೋಗಿ ಪುನಃ ಬೆಂಗಳೂರಿಗೆ ಬಂದು ನೆಲೆಸಿ ನಮ್ಮ ವಿಶ್ವ ಕುಂದಾಪುರ ಪ್ರತಿಷ್ಠಾನ ಇದರ ಅಧ್ಯಕ್ಷರಾಗಿ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಾವು ಕರತಾಡನ ಮಾಡಲೇಬೇಕಂತ ಹೇಳಿ ಬಹಳ ಹೆಮ್ಮೆ ಆಗ್ತದೆ. ತುಳುನಾಡದ ವಿಶೇಷತೆಯನ್ನು ತೋಜಾದ ಕೊರ್ಪನ ತಿಂಗಳು ಆಟಿ ಆದಿತ್ತದ ಇಡೀ ಜಿಲ್ಲೆಡು ಆಟಿಡೊಂಜಿ ದಿನ ಕಾರ್ಯಕ್ರಮ ನಡತೊಂದುಂಡು ದುಂಬದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಂತೆರು. ಟೀಮ್ ಗರುಡಿದಕ್ಲಿನ ಆಟಿದ ಕೆಸರಡು ಗೊಬ್ಬುದ ಲೇಸ್ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಆರ್ಪಾತಿರಿಯರು. ಕುಡ್ಲದ ಟೀಮ್ ಗರುಡಿದ ನಿಲೆಟ್ಟು ಆಟಿದ ಕೆಸರಡು ಗೊಬ್ಬುದ ಲೇಸ್ ಐತಾರ ಗರುಡಿ ಸಾಯಿ ಮಂದಿರದ ಕೈತಲ್ ನಡತಂಡು ರೋಹಿತ್ ಉಳ್ಳಾಲ ಮಾತ್ರೆಲ್ನ ಗೆತ್ಕೊಂಡೆರು. ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರುಡಿದ ಗುರುಕಾರ್ಯರು ಚಿತ್ತರಂಜನ್ ಗುರ್ಕಾರ್ಮಿಡು ಮಂಗಳದೇವಿ ರಾಮಕೃಷ್ಣ ಮಠದ ಶ್ರೀ ಸ್ವಾಮಿ ಜಿತಕಾಮಾನಂದಾಜಿ ಕಾರ್ಯಕ್ರಮ ಉದೀಪನ ಮಲ್ತೆರು. ತುಡರ್ ಬೊಲ್ಪು ಪೊತ್ತಾಯಿ ನಡೆದ ಬೊಕ್ಕ ತಾರದ ಕೊಂಬು ಅರಳ್ತೆರು. ಮಲ್ಲಬೆನ್ನೆರು ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಾತೆರ್ದು ತುಳುನಾಡದ ವೈಶಿಷ್ಟ್ಯತೆಯನ್ನು ತೋಜಾದ ಕೊರ್ಪುನ ತಿಂಗುಲು ಆಟಿ ಆದಿತ್ತದ ಇಡೀ ಜಿಲ್ಲೆಡು ಆಟಿಡೊಂಜಿ ದಿನ ಕಾರ್ಯಕ್ರಮ ನಡತನುಂಡು. ನಮ್ಮ ಜವಣಿರ್ ಇತ್ತೆ ಜಾಗೃತೆ ಆತೆರು. ಈ ಕಾರ್ಯಕ್ರಮ ಮಾದರಿ ಆದಿಪ್ಪೊಡನ್ನು ಪಂಡೆರು. ಕೆ ಚಿತ್ತರಂಜನ್ ಗುರ್ಕಾರ್ಮೆದ ಪಾತೆರ ಪಣದು ವಾವೊಂಜಿ ಕೆಲಸ ಮಲ್ಪುನಿಂದಾಂಡಲ ಟೀಮ್ ಗರುಡಿದ ಕುಲು ತಯಾರುಲ್ಲೆರು. ಗರಡಿ ಉಪ್ಪುನ ಪವಿತ್ರವಾಯಿನ ಈ ಜಾಗೀಡು ನಡಪುನ ಕಾರ್ಯಕ್ರಮ ವಿಘ್ನ ಇಜ್ಜಂದೆ ಪೊರ್ಲುಡು ನಡಪಡಂದು ಆರು ಎಡ್ಡೆಪ್ಪು ಬಯಕಿಯರು. ಉದ್ಯಮಿಲಾಯಿನ ಉಮೇಶ್, ಚಂದ್ರಹಾಸ ಶೆಟ್ಟಿ ನಾರ್ಲಾ, ಜಯರಾಜ್ ಶೆಟ್ಟಿ, ಅನುಶ್ರೀ, ಪಲ್ಲವಿ, ಕಿಶೋರ್ ನಾಯಕ್, ನಯನಾ ರಾಜ್, ತುಳು ವಿದ್ವಾಂಸರು ಕೆ ಪೇಜಾವರ, ನಾಗೂರಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಗುರುಕಾರ್ಯರು ಆನಂದ ಶೆಟ್ಟಿ ಅಡ್ಯಾರ್, ಗಣೇಶ್ ಪ್ರಸಾದ್, ಬಸ್ಲೆನಾ ಧನಿ, ದಿಲ್ರಾಜ್ ಆಳ್ವಾ, ಯುವ ಸಬಲೀಕರಣ ಕ್ರೀಡಾ ಇಲಾಖೆದ ನಿರ್ದೇಶಕರು ಪ್ರದೀಪ್ ಡಿಸೋಜಾ, ಎಂಪಿ ಸಿಲ್ಕ್ಸ್ ದನಿ ದಿನೇಶ್ ಎಂಪಿ, ಬಿಲ್ಲವ ಸೇವಾ ಸಮಾಜ ಸಂಘ ಗರುಡಿದ ಗುರುಕಾರ್ಯರು ಜನಾರ್ದನ ಕೋಟ್ಯಾನ್, ಕಂಕನಾಡಿ ಯುವಕ ವೃಂದದ ಮರ್ಯಾದೆ ಗುರುಕಾರ್ಯರು ಶಶಿರಾಜ್ ಅಂಬಟ್, ಕೊಂಕಣಿ ಅಕಾಡೆಮಿ ಸದಸ್ಯರು ನವೀನ್ ಲೋಬೋ, ದುಂಬುದ ಪಾಲಿಕೆ ಸದಸ್ಯರು ಪ್ರವೀಣ್ ಚಂದ್ರ ಆಳ್ವಾ, ಸೂರಜ್ ಕುಮಾರ್ ಕಲ್ಯಾ ಸೇರಿನಂಚ ಬೇತೆ ಬೇತೆ ವಲಯದ ನಾಯಕರು ಭಿನ್ನರಾದ ಪಾಲ್ದೆತ್ತೊಂಡೆರು. ಪ್ರಕಾಶ್ ಗರುಡಿ ಸೊಲ್ಮೆ ಸಂದಾಯರು.
ದುಂಬು ಒಂಜಿ ಕಾಲೋಡು ದುಂಬುದ ಕಾಲೋಡು ಎಪಾಂಡಲ ಸುದ್ದಿ ಜಂದೆ ಆಟಿದ ದಿನ ಆಚರಣೆ ಮಲ್ತೊಂದಿರ್ತೀರಿ ಇಲ್ಲದ ಜನಕ್ಕುಲು ಸೇರಿದು ಅಲ್ತದ್ದಡೆಗೆ ಎಲ್ಲೇ ವಿಚಾರ ಅವಂತನು ಇತ್ತೆ ನಮ್ಮ ಜವಣೇರು ಜಾಗ್ರತೆ ರಾತ್ರಿ ನಮ್ಮ ತುಳುನಾಡದ ಜವಣೇರು ನಮ್ಮ ತುಳುನಾಡದಕ್ಕಲು ಪಂದು ತೋಚ್ಪಾವಡು ಪಂಪುನ ಹೆಮ್ಮೆಡು ಇನ್ನು ಇಂಚಿನ ಕಾರ್ಯಕ್ರಮ ಅವಲವೂಲು ನಡತೊಂದುಂಡು ಇಡೀ ಜಿಲ್ಲೆಡು ಪ್ರತಿ ದಿಕ್ಕಿಡ್ಲ ಆಟಿಡೊಂಜಿ ದಿನ ಪಂಪುರಂಚಿನ ವೈಶಿಷ್ಟ್ಯತೆಯನ್ನು ತೋಚ್ಪಾವಂದು ಕೊರೊಂದುಲ್ಲ ಈ ದಿನ ಒಂಜಿ ಮಾದರಿ ಅದು ಉಪ್ಪಡು ಪೂರಾ ಜವನೆರ್ಲ ಸೇರ್ದು ಒರಿ ರಡಿ ಜನ ಆತು ಆ ನೀರ್ದ ಟೈಮ್ಡು ಮಾತೆರ್ಲ ಸೇರ್ದು ಟ್ಯಾಂಕರ್ ಬೊಕ್ಕ ಓಲೋಲು ದಾದಾದ ಟ್ಯಾಂಕರ್ ಏರೆಲ್ಲ ಉಂಡು ಐನ್ ಕೇಂದ್ರ ನಟ್ಟದು ಗಂತದು ಅಕ್ಕಳು ನೀರು ಸಪ್ಲೈ ಮಲ್ಪುಣಂಚನ ಮಾಮಲ್ಲ ಒಂಜಿ ಕೆಲಸ ಬಣ್ಣಗ ಟೀಮ್ ಗರುಡ್ದ ಜವನೇರು ಭಾರಿ ಒಂಜಿ ಪ್ರೀತಿದ ಜವನೇರು ಜ್ಞಾಪನ ದಯ ಬಣ್ಣಗ ಎಂಕ್ಳು ಈತ ಸಮಯದಿಂದ ಅಕ್ಳನ್ನು ತೂಪ ವಾ ಒಂಜಿ ಕೆಲಸ ಮಲ್ಪುಡ್ನಲ್ಲ ಅಕ್ಳು ರೆಡಿ ಶ್ರೀ ಮಹಾಮಾಯಿ ಮಹಿಳಾ ಮಂಡಳಿ ಉಲಾಯಿ ಬೊಟ್ಟು ಲಯನ್ಸ್ ಕ್ಲಬ್ ಕಾವೂರು ಬೊಕ್ಕ ಶ್ರೀ ಮಹಾಮಾಯಿ ಸ್ಪೋರ್ಟ್ಸ್ ಕ್ಲಬ್ ಉಲಾಯಿ ಬೊಟ್ಟು ದೆತ್ತ ಒಟ್ಟು ಸೇರಿಗೆಡು ಆಟಿಡು ಒಂಜಿ ದಿನ ಕೂಟ ಸಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನದ ಸಭಾಂಗಣಡು ಐತಾರ ನಡೆತಂಡು ಶ್ರೀ ಮಹಾಮಾಯಿ ಮಹಿಳಾ ಮಂಡಳಿ ಉಲಾಯಿ ಬೊಟ್ಟು ಲಯನ್ಸ್ ಕ್ಲಬ್ ಕಾವೂರು ಬೊಕ್ಕ ಶ್ರೀ ಮಹಾಮಾಯಿ ಸ್ಪೋರ್ಟ್ಸ್ ಕ್ಲಬ್ ಉಲಾಯಿ ಬೊಟ್ಟು ದೆತ್ತ ಒಟ್ಟು ಸೇರಿಗೆಡು ಆಟಿಡೊಂಜಿ ದಿನ ಕೂಟ ಸಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನದ ಸಭಾಂಗಣಡು ಐತಾರ ಅಟ್ಟಣೆ ಮಲ್ತಿದ್ದರು ಮಹಾಮಾಯಿ ಮಹಿಳಾ ಮಂಡಳಿದ ಗುರ್ಕಾರ್ದಿ ಅಶ್ವಿನಿ ದಿನೇಶ್ ಗುರ್ಕಾರ್ಮಿಡ್ ಆಕಾಶವಾಣಿ ಉದ್ಘೋಷಕರು ಮಂಜುಳಾ ಪ್ರವೀಣ್ ಶೆಟ್ಟಿ ಕೂಟ ಉದೀಪನ ಮಲ್ತದ ಆಟಿ ತಿಂಗುಲ್ದ ಮಹತ್ವದ ಬಗೆಟ್ ತೆರಿಪಾಯಿರು ಪಂಚಾಯತ್ ಗುರ್ಕಾರ್ಯರು ಹರಿಕೇಶ ಶೆಟ್ಟಿ ನಡಿಗುತ್ತು ಲಯನ್ಸ್ ಕ್ಲಬ್ ಕಾವೂರು ಗುರ್ಕಾರ್ಯರು ರಾಕೇಶ್ ಶೆಟ್ಟಿ ತುಂಬದ ಗುರ್ಕಾರ್ಯರು ದಯಾನಂದ ಶೆಟ್ಟಿ ಕದ್ರ ಸುಜಾತ ಶೆಟ್ಟಿ ಮೋಹನ್ ದಾಸ ಶೆಟ್ಟಿ ಪಾಲ್ದೊಂಡಿರು ಮಹಿಳಾ ಮಂಡಳಿ ಸದಸ್ಯರು ನಲಿಕೆ ಮುಖ ಧರ್ಮ ಶಿಕ್ಷಣ ಕಲ್ಪನಕಲು ತುಳುನಾಡದ ವೈಭವ ರೂಪಕ ನಡಪಾದ್ ಕೊರಿಯರು ಮಹಿಳಾ ಮಂಡಳಿ ಸದಸ್ಯರೇ ತಯಾರು ಮಲ್ತದಿನ ಕನದಿನ ಬಗೆ ಬಗೆತ ತಿನಸ್ಲಿನ ಅಟ್ಟಿಲ ಅಟ್ಟಣೆ ಆದಿತ್ತಂಡು ಆಟಿಡೊಂಜಿ ದಿನ ಕೂಟದ ಒಟ್ಟುಗು ಬಿಪಿ ಬೊಕ್ಕ ಶುಗರ್ ಪರೀಕ್ಷೆಲ ಈ ಪೊರ್ತೊಡು ನಡೆತಂಡು ಕಾವೂರು ಶ್ರೀ ಮಹಾಲಿಂಗೇಶ್ವರ ಸಾರ್ವಜನಿಕ ಮೊಸರುಡಿಕೆ ಉಚ್ಚಯ ಅಂಚನೆ ದಾನದತ್ತಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಕ್ಕಳಿನ ವತಿರ್ದು ಸೆಪ್ಟೆಂಬರ್ 14-15 29ನೇ ವರ್ಷದ ಮೊಸರುಡಿಕೆ ಉಚ್ಚಯ ಅಟ್ಟಣೆ ಆತಂಡು ಅಂಚನೆ 14 ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ರಾತ್ರಿ ಗಂಟೆ 9 ಶ್ರೀ ಕೃಷ್ಣ ದೇವರನ ಪ್ರತಿಷ್ಠೆ ಬೊಕ್ಕ ರಾತ್ರಿ 10 ಶ್ರೀಕೃಷ್ಣ ಮಹಾಪೂಜೆ ಅವೇರ್ದು ಬೊಕ್ಕ ಪ್ರಸಾದ ವಿತರಣೆ ನಡಪರೆ ಇತ್ತದು ಸೆಪ್ಟೆಂಬರ್ 15 ಸೋಮವಾರ ಬೈಯಗ್ 5 ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಮೊಸರುಡಿಕೆ ಉಚ್ಚಯದ ಗೌಜಿದ ಮೆರವಣಿಗೆ ಪಿದಾಡರೆ ಉಂಡು ಈ ಪುಣ್ಯ ಕಜ್ಜೋಡು ಪಾಲ್ಪಡೆಯೋಡು ಪಂಡದು ಸಂಘಟಕರು ಲೆಪ್ಪ ಕೊಡ್ತೇರು ಇಡೆಗ ಏನಿತಾ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು